ಮಂಟೆಕೋಲು ಗ್ರಾಮದ ಪೇರಾಲು ಮೈತಡ್ಕದ ಪಯಸ್ವಿನಿ ಕ್ರೀಡಾ ಮತ್ತು ಕಲಾ ಸಂಘದ ರಜತ ಸಂಭ್ರಮವು ಜನವರಿ 4 ಮತ್ತು 5ರಂದು ನಡೆಯಲಿದೆ ಎಂದು ರಜತ ಮಹೋತ್ಸವ ಸಮಿತಿ ಅಧ್ಯಕ್ಷ ಮಂಜುನಾಥ ಪೇರಾಲು ಹೇಳಿದರು. ಅವರು ಸುಳ್ಯದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮದ ವಿವರ ನೀಡಿದರು. ಡಿಸೆಂಬರ್ 29ರಂದು ರಜತ ಸಂಭ್ರಮದ ಪ್ರಯುಕ್ತ ಹಾಗೂ ದಿವಂಗತ ಉಮಾನಾಥ ಕುಕ್ಕಾಜಿಯವರ ಸ್ಮರಣಾರ್ಥ ಕ್ರೀಡಾಕೂಟ ನಡೆಯಲಿರುವುದು. ಪುರುಷರಿಗೆ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ಹಾಗೂ ಮಹಿಳೆಯರಿಗೆ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೆಯಲಿದೆ ಅಂತ ಮಾಹಿತಿ ನೀಡಿದರು. ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದ್ದೇವೆ. ಇದು ಕೂಡ ಮ್ಯಾಟ್ ಕಬಡ್ಡಿ ಆಗಿರುತ್ತದೆ. ಅನಂತರ 4ನೇ ತಾರೀಕು ಬೆಳಿಗ್ಗೆ 9ರಿಂದ ಸ್ಥಳೀಯ ಎಲ್ಲ ಪುರುಷ ಮಹಿಳೆಯರು ಮತ್ತು ಶಾಲಾ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದೇವೆ. ಆಮೇಲೆ ರಾತ್ರಿ ಶಾಲಾ ಮಕ್ಕಳಿಂದ ಅಂಗನವಾಡಿ ಪ್ರಾಣಿಗಳಿಂದ ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳಿಂದ ವಿವಿಧ ಕಾರ್ಯಕ್ರಮ ನಡೆಯುತ್ತಿದೆ. ಅನಂತರ ಪಡುಮಲೆ ಜಯರಾಮ ಪಾಟಲಿ ಮತ್ತು ಅವರ ಶಿಷ್ಯ ಸುದರ್ಶನ ಯಕ್ಷಗಾನ ಬಯಲಾಟ ನಡೆಯಿತು. 5ನೇ ತಾರೀಕು ಬೆಳಿಗ್ಗೆ 9ರಿಂದ ಪುರೋಹಿತ ನಾಗರಾಜ ಭಟ್ಟಿಯವರ ನೇತೃತ್ವದಲ್ಲಿ ಶನೀಶ್ವರ ಸಾರ್ವಜನಿಕ ಶನೀಶ್ವರ ಪೂಜೆ ನಡೆದಿದೆ. ಸುಮಾರು 11:30ಕ್ಕೆ ಶ್ರೀ ಕಿರಣ್ ಕುಮಾರ್ ಭಗವದ್ಗೀತಾ ಪ್ರವಚನಕಾರರು ಪಡು ಪಣಂಬೂರು ಇವರಿಂದ ಧಾರ್ಮಿಕ ಉಪನ್ಯಾಸ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ರಜತ ಸಂಭ್ರಮ ಸಂಚಾಲಕರಾದ ಸುಂದರಗೌಡ, ಸಂಘದ ಕಾರ್ಯದರ್ಶಿ ದಿವಾಕರ್ ಶಿರಾಜೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.